ನಮಸ್ಕಾರ ವೀಕ್ಷಕರೇ. ಎನುಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ವ್ಯಾಪ್ತಿಯ ಎನುಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಎನ್ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿ. ಇವತ್ತು ನಮ್ಮ ಜೊತೆ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರು ಆದ ಡಾಕ್ಟರ್ ದೇವಿ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ಇವತ್ತು ರೀಕನ್ಸ್ಟ್ರಕ್ಟಿವ್ ಮೈಕ್ರೋ ಸರ್ಜರಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕಿದ್ದೀರಿ. ಸೊ ಮೊದಲಿಗೆ ರೀಕನ್ಸ್ಟ್ರಕ್ಟಿವ್ ಮೈಕ್ರೋ ಸರ್ಜರಿ ಅಂದರೆ ಏನು ಅಂತ? ಇದು ರೀಕನ್ಸ್ಟ್ರಕ್ಟಿವ್ ಮೈಕ್ರೋ ಸರ್ಜರಿ ಅಂದರೆ ಪ್ಲಾಸ್ಟಿಕ್ ಸರ್ಜರಿದು ಒಂದು ಭಾಗ ಅಂತ ಹೇಳ್ಬೋದು, ಒಂದು ಇಂಪಾರ್ಟೆಂಟ್ ಭಾಗ. ಜನರಿಗೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಮುಖನ ಚಂದ ಮಾಡೋದು ಅಥವಾ ಈ ಥರದ್ದೇ ಕಲ್ಪನೆಗಳು ಮಾತ್ರ ಇರ್ತದೆ. ಇದು ಒಂಥರ ಯಾರಿಗೂ ತುಂಬ ತಿಳುವಳಿಕೆ ಇಲ್ಲದೇ ಇರುವಂಥದ್ದು ಒಂದು ವಿಭಾಗ ಅಂತ ಹೇಳ್ಬೋದು. ಇದರಲ್ಲಿ ಎರಡು ಪಾರ್ಟ್ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಚ್ಛಿಸ್ತೇನೆ. ಒಂದು ರೀಕನ್ಸ್ಟ್ರಕ್ಟಿವ್ ಸರ್ಜರಿ, ಇನ್ನೊಂದು ಮೈಕ್ರೋ ಸರ್ಜರಿ. ಈಗ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂದರೆ ನಮ್ಮ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಕೆಲವು ಪ್ರಿನ್ಸಿಪಲ್ಸ್ ಅಂತ ಹೇಳ್ತೇವೆ. ಅದರ ಆಧಾರದ ಮೇಲೆ ನಾವು ಯಾವುದಾದ್ರೂ ಅಂಗಗಳು ಅಥವಾ ಪಾರ್ಟ್ ಆಫ್ ದ ಬಾಡಿ ಎಲ್ಲಿಯಾದರೂ ಏನಾದರೂ ತೊಂದರೆಯಿಂದ ಅಥವಾ ಯಾವುದೇ ಕಾರಣಗಳಿಂದ ಅದು ತೆಗಿಬೇಕಾಗಿ ಬಂದಿರ್ಬೋದು ಅಥವಾ ಆಕ್ಸಿಡೆಂಟ್ ಏನಾಗಿ ಕಟ್ಟಾಗಿ ಹೋಗಿರ್ಬೋದು. ಅಂಥದ್ದನ್ನು ನಾವು ಪುನರ್ನಿರ್ಮಾಣ ಮಾಡೋದು. ಈಗ ರೀಕನ್ಸ್ಟ್ರಕ್ಷನ್ ಅಂದರೆ ಪುನರ್ನಿರ್ಮಾಣ ಅಂತ ಹೇಳ್ಬೋದು. ಅದು ಹೇಗೆ ಮಾಡೋದು ಅಂತ ಹೇಳೋದು, ಅದೊಂದು ರೀಕನ್ಸ್ಟ್ರಕ್ಷನ್ ಸರ್ಜರಿದು ಪಾರ್ಟ್. ಇನ್ನೊಂದು ಪಾರ್ಟ್ ಅಂದರೆ ಮೈಕ್ರೋ ಸರ್ಜರಿ. ಮೈಕ್ರೋ ಸರ್ಜರಿ ಅಂದರೆ ನಾವು ಅತಿ ಸೂಕ್ಷ್ಮ ರಕ್ತನಾಳಗಳನ್ನು ಜೋಡಣೆ ಮಾಡುವಂಥದ್ದು ಒಂದು, ಅದರ ಕೋರ್ ಪ್ರಿನ್ಸಿಪಲ್ ಅಂದರೆ ಮೈಕ್ರೋ ಸರ್ಜರಿದು ಇದು. ಹಾಗೆ ಇದು ರೀಕನ್ಸ್ಟ್ರಕ್ಟಿವ್ ಮೈಕ್ರೋ ಸರ್ಜರಿ ಅಂತ ಒಂದು ಇದು ಹೇಳ್ಬೋದು ನಾವು. ಸೊ ಮೈಕ್ರೋ ಸರ್ಜರಿ ಅಂದರೆ ಅದರ ಬೇಸಿಸ್ ಏನು ಅಂತ? ಮೈಕ್ರೋ ಸರ್ಜರಿ ಅಂದರೆ, ಈಗ ರೀಕನ್ಸ್ಟ್ರಕ್ಟಿವ್ ಮೈಕ್ರೋ ಸರ್ಜರಿ ಅಂದರೆ ಕೆಲವು ಸಲ ನಮಗೆ ಒಂದು ಅಂಗ ಹೋಗಿರ್ತದೆ. ಈಗ ಉದಾಹರಣೆಗೆ ಹೇಳೋದಾದರೆ ಕ್ಯಾನ್ಸರ್ ಪೇಷಂಟಿಗೆ, ಅವರಿಗೆ ದವಡೆಯದು ಕ್ಯಾನ್ಸರ್ ಆಗಿರ್ತದೆ. ಆಗ ದವಡೆಯದು ಒಂದು ಪಾರ್ಟ್ ತೆಗಿತಾರೆ. ಆಗ ಮುಖ ಎಲ್ಲ ಹೊರೆ ಆಗುತ್ತೆ, ಮುಖದಲ್ಲಿ ಇದು ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಥರ ಇರುವಾಗ ಅವರಿಗೆ ಅದನ್ನು ಹಾಗೆ ಬಿಟ್ಟರೆ ಇಟ್ ಈಸ್ ನಾಟ್ ಕಂಪ್ಯಾಟಿಬಲ್ ವಿತ್ ಲೈಫ್ ಅಂತ, ಅವರಿಗೆ ಬದುಕು ಸಾಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ತಿನ್ನಲಿಕ್ಕೆ ಆಗೋದಿಲ್ಲ. ಆ ಥರ ಎಲ್ಲ ತುಂಬಾ ಪ್ರಾಬ್ಲಮ್ಸ್ ಇರ್ತದೆ. ಸೊ ಅದನ್ನು ಹೇಗೆ ನಾವು ಪುನರ್ರಚನೆ ಮಾಡ್ಬೋದು ಅಂತ, ಅದಕ್ಕೆ ಏನು ಮಾಡಬೇಕು ಅಂದರೆ, ಈಗ ದವಡೆಯಲ್ಲಿ ಮೂಳೆ ಇರ್ತದೆ, ಅದರೊಟ್ಟಿಗೆ ಚರ್ಮ ಇರ್ತದೆ ಹೊರಗೆ. ಇದೆಲ್ಲ ಲೈಕ್ ವಿತ್ ಲೈಕ್ ಅಂತ, ಅಂದರೆ ಮೂಳೆಯನ್ನು ಮೂಳೆಯಿಂದ ರಿಪ್ಲೇಸ್ ಮಾಡಬೇಕು, ಚರ್ಮವನ್ನು ಚರ್ಮದಿಂದ ರಿಪ್ಲೇಸ್ ಮಾಡಬೇಕು, ಮಸಲ್ ಇದ್ದರೆ ಮಸಲಿಂದ ರಿಪ್ಲೇಸ್ ಮಾಡಬೇಕು. ಇದು ಎಲ್ಲಿಂದ ಬರ್ತದೆ? ನಾವು ಎಲ್ಲಿಂದನೂ ತೆಗೆದು ಹಾಕ್ಲಿಕ್ಕಾಗೋದಿಲ್ಲ ಅಥವಾ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋದಿಲ್ಲ. ಇದು ಪೇಷಂಟಿದ್ದೇ ಬೇರೆ ಪಾರ್ಟಿಂದ ನಮಗೆ ಬೇಕಾದಷ್ಟು ಡಿಸೈನ್ ಮಾಡಿಕೊಂಡು ನಾವು ತೆಗೆದು ಅಲ್ಲಿ ಕೂರಿಸಿ ಇದು ಮಾಡುವಂಥದ್ದು. ಆದರೆ ಸುಮ್ಮನೆ ತೆಗೆದು ಇಟ್ಟರೆ ಅಲ್ಲಿ ರಕ್ತ ಸಂಚಾರ ಬರಬೇಕು, ಅದೆಲ್ಲ ತೆಗೊಳ್ಳೋದಿಲ್ಲ, ಅದನ್ನು ಕರೆಕ್ಟಾಗಿ ಅದು ವಾಸಿ ಆಗೋದಿಲ್ಲ. ಅದಕ್ಕೆ ಮೈಕ್ರೋ ಸರ್ಜರಿ ಪಾರ್ಟ್ ಪ್ಲೇ ಆಗುತ್ತೆ. ಅದು ಅತಿ ಸೂಕ್ಷ್ಮ ರಕ್ತನಾಳಗಳಿರ್ತವೆ, ಅರೌಂಡ್ 1 ಮಿಲಿಮೀಟರ್ ಸೈಜಿದ್ದು ಡಯಾಮೀಟರ್ದು. ಅದು ಕಣ್ಣಿಗೆ, ನಾರ್ಮಲ್ ಕಣ್ಣಿಗೆ ಹೀಗೆ ಕಾಣಿಸೋದು ಕಷ್ಟ. ಆ ಥರದನ್ನು ನಾವು ಮೈಕ್ರೋ ಸರ್ಜರಿ ಅಂತ, ಅಂದರೆ ಮೈಕ್ರೋಸ್ಕೋಪ್ ಅಂತ ಇರ್ತದೆ, ಆಪರೇಟಿವ್ ಮೈಕ್ರೋಸ್ಕೋಪ್. ಇದು 4ರಿಂದ ಹಿಡಿದು 25 ಪಟ್ಟುವರೆಗೆ ನಮಗೆ ಅದು ದೊಡ್ಡದು ಮಾಡಿ ತೋರಿಸ್ತದೆ. ಆ ದೊಡ್ಡದು ಮಾಡಿ ಅದು ಮ್ಯಾಗ್ನಿಫಿಕೇಷನ್ ಅಂತ ಹೇಳ್ತೇವೆ. ಆ ಮ್ಯಾಗ್ನಿಫಿಕೇಷನಲ್ಲಿ ನಾವು ಅದನ್ನು ಅತಿ ಸೂಕ್ಷ್ಮ ಸೂಚರ್ಸ್ ಅಂತ, ಸೂಚರ್ಸ್ ಅಂದರೆ ಸ್ಟಿಚ್ ಹಾಕೋದು. ಸ್ಟಿಚ್ ಹಾಕ್ಲಿಕ್ಕೂ ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಇರ್ತದೆ, ತುಂಬ ಚಿಕ್ಕದಾದ ಟಿಪ್ ಇರುವಂಥದ್ದು ನೀಡ್ಲ್ ಇರ್ತದೆ. ಅದೆಲ್ಲ ಕಣ್ಣಿಗೆ, ಬರೀ ಕಣ್ಣಿಗೆ ಕಾಣದೇ ಇರುವಂಥದ್ದು. ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿಕೊಂಡು ನಾವು ಅದು ಸ್ಟಿಚ್ ಮಾಡಿ ಆ ಹಾಕಿದ ಪಾರ್ಟಿಗೆ ಅದಕ್ಕೆ ಪುನಃ ರಕ್ತ ಸಂಚಾರ ಪುನರಾರಂಭ ಮಾಡೋದನ್ನು ರಿವ್ಯಾಸ್ಕ್ಯುಲರೈಸೇಷನ್ ಅಂತ ಹೇಳ್ಬೋದು. ಸೊ ರೀಕನ್ಸ್ಟ್ರಕ್ಟಿವ್ ಮೈಕ್ರೋ ಸರ್ಜರಿಲಿ ನಮಗೆ ಬೇಕಾದ ಪಾರ್ಟ್ ಏನಾದರೂ ಲಾಸ್ ಆಗಿದ್ದರೆ ಅದಕ್ಕೆ ಅದೇ ಥರ ಇರುವಂಥದ್ದು ಬೇರೆ ಕಡೆಯಿಂದ ತೆಗೆದು ಅಲ್ಲಿ ಕೂರಿಸಿ ಅದನ್ನು ರಕ್ತ ಸಂಚಾರ ಪುನರ್ನಿರ್ಮಾಣ ಮಾಡೋದು ನಮ್ಮ ಮೈಕ್ರೋ ಸರ್ಜರಿದು ಕೆಲಸ ಇಂಪಾರ್ಟೆಂಟಾಗಿ. ಆವಾಗ ಅದು ಅಲ್ಲಿ ವಾಸಿಯಾಗಿ ಆಲ್ಮೋಸ್ಟ್ ಮೊದಲಿನ ಥರ ಬರ್ತದೆ, ಕೆಲಸ ಮಾಡೋದು ಅದೆಲ್ಲ ಮೊದಲಿನ ಥರ ಆಗುವಾಗೆ ಮಾಡ್ಬೋದು. ಎಸ್ ಡಾಕ್ಟರ್, ಈಗ ಮೈಕ್ರೋ ಸರ್ಜರಿಗೆ ಏನಾದರೂ ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಏನಾದರೂ ಯೂಸ್ ಮಾಡ್ತೀರಾ ಅಂತ ಹೇಳಿ? ಇದು ತುಂಬಾ ಸ್ಕಿಲ್ಫುಲ್ ಮತ್ತು ತುಂಬಾ ಹೈಲಿ ಟೆಕ್ನಿಕಲ್ ಬ್ರ್ಯಾಂಚ್ ಅಂತ ಹೇಳ್ಬೋದು. ಇದರಲ್ಲಿ ನಮಗೆ ಮೊದಲನೇದಾಗಿ ಅತಿ ಸೂಕ್ಷ್ಮ ರಕ್ತನಾಳ ಇರೋ ಕಾರಣ ನಮಗೆ ಮೈಕ್ರೋಸ್ಕೋಪ್ ಅಂತ, ಆಪ್ರೇಟಿಂಗ್ ಮೈಕ್ರೋಸ್ಕೋಪ್ ಅಂತ ಬೇಕಾಗುತ್ತೆ. ಇದೂ ಅಷ್ಟೇ ತುಂಬ ಹೈ ಟೆಕ್ನಾಲಜಿಯ ಮೈಕ್ರೋಸ್ಕೋಪ್ ಆದ ಕಾರಣ ತುಂಬ ಡೆಲಿಕೇಟ್ ಇರ್ತದೆ. ಈ ಥರ ಮೈಕ್ರೋಸ್ಕೋಪ್ ಯೂಸ್ ಮಾಡಿಕೊಂಡು ನಾವು ಇದು ಮಾಡೋದು. ಆಮೇಲೆ ಅತಿ ಸೂಕ್ಷ್ಮ ಸೂಚರ್ಸ್ ಅಂತ ಹೇಳ್ತೇವೆ, ಅಂದರೆ ಹೊಲಿಯುವಂಥ ಥ್ರೆಡ್, ಅದು ಕಣ್ಣಿಗೆ ಕಾಣದೇ ಇರೋ ಕಾರಣ
ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿಕೊಂಡೇ ಮಾಡಬೇಕು. ಮತ್ತು ಅದು ತುಂಬ ಚಿಕ್ಕದಿರೋ ಕಾರಣ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೂ ಕೈಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ಪೆಷಲೈಸ್ಡ್ ಇನ್ಸ್ಟ್ರೂಮೆಂಟ್ಸ್, ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೇವೆ. ಅದನ್ನು ಹೈಲಿ ಸ್ಪೆಷಲೈಸ್ಡ್ ಇನ್ಸ್ಟ್ರೂಮೆಂಟ್ಸ್ ಇರ್ತದೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಸರ್ಜರಿ ಮಾಡುವಂಥದ್ದು. ಸೊ ಈಗ ಮೈಕ್ರೋ ಸರ್ಜರಿಗೆ ಯಾವ ರೀತಿಯಾಗಿ ಪುನರ್ನಿರ್ಮಾಣ ಮಾಡ್ತೀರಿ ಅಂತ? ಪುನರ್ನಿರ್ಮಾಣ ಈಗ ಆಗಲೇ ನಾನು ಹೇಳಿದ ಹಾಗೆ, ಈಗ ಏನು ಫಸ್ಟ್ ನಾವು ಡಿಫೆಕ್ಟ್ ಅಂತ ಹೇಳ್ತೇವೆ. ಡಿಫೆಕ್ಟ್ ಅಂದರೆ ಏನು ಅಲ್ಲಿ ಈಗ ಲಾಸ್ ಆಗಿದೆ. ಲಾಸ್ ಯಾವುದೇ ಕಾರಣಕ್ಕಾಗಿರ್ಬೋದು, ಈಗ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಕ್ಯಾನ್ಸರ್ ಆಗಿ ಅದರದ್ದು ತೆಗಿಬೇಕಾಗಿ ಬಂದಿರ್ಬೋದು. ಅಂಥದ್ದನ್ನು ಏನು ಡಿಫೆಕ್ಟ್ ಆಗಿದೆ ಅಂತ ಫಸ್ಟ್ ನಾವು ಅಸೆಸ್ ಮಾಡ್ತೇವೆ. ಆ ಡಿಫೆಕ್ಟು ಅದರಲ್ಲಿ ಏನೇನು ಕಾಂಪೊನೆಂಟ್ಸ್ ಇದೆ, ಈಗ ಜಸ್ಟ್ ಸಾಫ್ಟ್ ಟಿಶ್ಯೂ ಇರುತ್ತೆ ಅಥವಾ ಜಸ್ಟ್ ಬೋನ್ ಹೋಗಿರುತ್ತೆ ಅಥವಾ ಕೆಲವು ಕಡೆ ಮಾಂಸಖಂಡಗಳು ಹೋಗಿರ್ತವೆ. ಅದು ಅಸೆಸ್ ಮಾಡಿಕೊಂಡು ಅದನ್ನು ಎಲ್ಲಿಯಾದರೂ ಬೇರೆ ಅದೇ ಬಾಡಿಯಲ್ಲಿ ಅದೇ ಥರ ಹೋಲುವಂಥ ಬೇರೆ ಅಂಗಗಳು ಅಥವಾ ಸಾಫ್ಟ್ ಟಿಶ್ಯೂಸ್ ಎಲ್ಲಿರುತ್ತೆ ಅಂತ ನೋಡಿಕೊಂಡು ಅದನ್ನು ತೆಗೆದು ಅಲ್ಲಿ ಎಲ್ಲಿಗೆ ಬೇಕಾದಲ್ಲಿ ಈಗ ಡಿಫೆಕ್ಟಿಗೆ ನಾವು ಅದನ್ನು ಕೂರಿಸಿ ಸರಿ ಮಾಡುವಂಥದ್ದು. ಅದನ್ನು ನಾವು ಒಂಥರ ಈಗ ಟ್ರಾನ್ಸ್ಪ್ಲ್ಯಾಂಟ್ ಅಂತ ಕೇಳಿರ್ಬೋದು. ಕಿಡ್ನಿನ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಪ್ಲ್ಯಾಂಟ್ ಮಾಡ್ತೇವೆ. ಆದರೆ ಇದರಲ್ಲಿ ಸೇಮ್ ಪೇಷಂಟಿದ್ದು ಬೇರೆ ಕಡೆಯಿಂದ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ಟ್ರಾನ್ಸ್ಪ್ಲ್ಯಾಂಟ್ ಮಾಡೋದು. ಆಟೋಲಾಗಸ್ ಟ್ರಾನ್ಸ್ಪ್ಲ್ಯಾಂಟ್ ಅಂತ ಹೇಳ್ಬೋದು ಇದಕ್ಕೊಂಥರ. ಡಾಕ್ಟರ್, ಈಗ ಈ ಸರ್ಜರಿ ಯಾವುದೆಲ್ಲ ಕಾಯಿಲೆಗಳಲ್ಲಿ ಹೆಲ್ಪ್ ಆಗ್ತದೆ, ಯಾವ ಥರ ಕಾಯಿಲೆಗಳಲ್ಲಿ ಹೆಲ್ಪ್ ಆಗ್ತದೆ ಅಂತ? ಅದೇ, ಇದು ಬೇರೆ ಬೇರೆ ಥರದ ಕಾಯಿಲೆಗಳಲ್ಲಿ ಹೆಲ್ಪ್ ಆಗುತ್ತೆ. ಮೇಯ್ನಾಗಿ ಕ್ಯಾನ್ಸರ್ ರಿಕನ್ಸ್ಟ್ರಕ್ಷನ್. ಈಗ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು. ಈಗ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಬ್ರೆಸ್ಟ್ ಕ್ಯಾನ್ಸರ್ ಬಂದ ಕೂಡಲೇ ಬ್ರೆಸ್ಟ್ ತೆಗೆದುಬಿಡ್ತಾರೆ. ಆದರೆ ಇದರಿಂದ ತುಂಬಾ ಇಮೇಜ್ ಆಫ್ ದ ಇವರಿಗೆ ಸೆಲ್ಫ್ ರೆಸ್ಪೆಕ್ಟ್ ಅದೆಲ್ಲ ತುಂಬ ಕಡಿಮೆ ಆಗುತ್ತೆ. ಇದೆಲ್ಲ ಸೈಕಾಲಜಿಕಲ್ ರಿಸರ್ಚಿಂದ ಪ್ರೂವ್ ಆಗಿರೋಂಥ ವಿಷಯ. ಆದರೆ ತುಂಬ ಜನರಿಗೆ ಅವೇರ್ನೆಸ್ ಇರೋದಿಲ್ಲ ಇದನ್ನು ರಿಕನ್ಸ್ಟ್ರಕ್ಷನ್ ಕೂಡ ಮಾಡ್ಬೋದು ಅಂತ. ಸೊ ನಾವು ಇಂಥ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟಲ್ಲಿ ಕೂಡ ಮೈಕ್ರೋ ಸರ್ಜರಿ ಯೂಸ್ ಮಾಡಿಕೊಂಡು ಅವರ ಬ್ರೆಸ್ಟನ್ನು ವಾಪಸ್ ರಿಕನ್ಸ್ಟ್ರಕ್ಷನ್ ಮಾಡ್ಬೋದು ಒಂದು ಸಲ ತೆಗೆದ ಮೇಲೆ ಕೂಡ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಹೊಟ್ಟೆ ಕೆಳಭಾಗದ ಒಂದಷ್ಟು ಮಾಂಸ ಮತ್ತು ಸ್ಕಿನ್ನನ್ನು ತೆಗೆದು ಅದನ್ನು ಬ್ರೆಸ್ಟ್ ಶೇಪಲ್ಲಿ ಮಾಡಿ ಅದನ್ನು ಅಲ್ಲಿ ಬ್ರೆಸ್ಟ್ ತೆಗೆದ ಜಾಗಕ್ಕೆ ಕೂರಿಸ್ತೀವಿ. ಇದು ಒಂದು ಹೇಳ್ಬೋದು. ಈಗ ಕ್ಯಾನ್ಸರ್ ಇದು. ಇನ್ನೊಂದು ಆಗಲೇ ಹೇಳಿದಾಗೆ ದವಡೆದು ಕ್ಯಾನ್ಸರ್ ಬರುತ್ತೆ ಅಥವಾ ಬಾಯಿಯೊಳಗೆ ಟಂಗಿದ ಕ್ಯಾನ್ಸರ್ ಅಂತ ಹೇಳ್ತೇವೆ. ಆಗ ನಾಲಿಗೆ ಒಂದು ಅರ್ಧದಷ್ಟು ನಾಲಿಗೆ ತೆಗಿಬೇಕಾಗಿ ಬಂದರೆ ಅವರಿಗೆ ಮಾತಾಡಲಿಕ್ಕೆ ಎಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಅಂಥವರಿಗೆ ನಾವು ಬೇರೆ ಕಡೆಯಿಂದ ಚರ್ಮ ತೆಗೆದು ಅದನ್ನು ಅದೇ ಥರ ಶೇಪ್ ಮಾಡಿ ನಾಲಿಗೆಗೆ ಸ್ಟಿಚ್ ಮಾಡಿ ಅದನ್ನು ರಿವ್ಯಾಸ್ಕ್ಯುಲರೈಸೇಷನ್ ಅಂತ ವಾಪಸ್ ಮೈಕ್ರೋ ಸರ್ಜರಿ ಪಾರ್ಟ್ ಬರುತ್ತೆ. ಅದು ಮಾಡಿ ಅದು ಸ್ಟಿಚ್ ಮಾಡಿ ವಾಸಿ ಆದಮೇಲೆ ಆಲ್ಮೋಸ್ಟ್ ಅವರಿಗೆ ನಾರ್ಮಲಾಗಿ ವಾಯ್ಸ್ ಬರೋ ಥರ ಆಗುತ್ತೆ. ಅದು ಇನ್ನೊಂದು ಅಪ್ಲಿಕೇಶನ್. ಹಾಗೆ ಮುಂದೆ ಅವರಿಗೆ ಈಗ ಇದು ಆಕ್ಸಿಡೆಂಟ್ ಆಗುತ್ತೆ. ಕೆಲವರಿಗೆ ಆಕ್ಸಿಡೆಂಟ್ ಆಗಿ ಕಾಲಿದ್ದು ಒಂದು ಪಾರ್ಟು ಒಂದಷ್ಟು ಮಾಂಸ ಕಿತ್ತೋಗಿರ್ತದೆ ಅಥವಾ ಬೋನ್ ಎಲ್ಲ ಹೊರಗೆ ಬಂದಿರ್ತದೆ. ಅಂಥವರಿಗೆ ಬೋನು ಗುಣ ಆಗೋದಿಲ್ಲ, ಫ್ರ್ಯಾಕ್ಚರ್ ಗುಣ ಆಗೋದಿಲ್ಲ ಒಂದು ಸಲ ಹೊರಗೆ ಬಂದರೆ. ಅದನ್ನು ಮುಚ್ಚಬೇಕಾಗುತ್ತೆ. ಮುಚ್ಚಲಿಕ್ಕೆ ಅಲ್ಲಿ ಹತ್ರ ಯಾವುದೂ ಟಿಶ್ಯೂಸ್ ಇರೋದಿಲ್ಲ. ಆಗ ನಾವು ಬೇರೆ ಕಡೆಯಿಂದ ತೆಗೆದು ಅದ್ರ ಮೇಲೆ ಫ್ಲ್ಯಾಪ್ ಅಂತ ಹೇಳ್ತೇವೆ, ಮೈಕ್ರೋ ಸರ್ಜಿಕಲ್ ಫ್ರೀ ಫ್ಲ್ಯಾಪ್ ಅಂತ. ಅದನ್ನು ತೆಗೆದಲ್ಲಿ ಕೂರಿಸಿ ಅದನ್ನು ರಕ್ತನಾಳಗಳ ಜೋಡಣೆ ಮಾಡಿದರೆ ಅದು ವಾಸಿ ಆದಮೇಲೆ ಒಳಗಡೆ ಬೋನ್ ತಾನೇ ವಾಸಿ ಆಗುತ್ತೆ. ಅಂದರೆ ಫಿಕ್ಸ್ ಮಾಡಬೇಕು ಬೋನನ್ನು ಕೂಡ, ಅದು ವಾಸಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೊಂದು. ಇನ್ನೊಂದು ಮೈಕ್ರೋ ಸರ್ಜರಿ ಅಪ್ಲಿಕೇಶನ್ ಅಂದರೆ ಈಗ ರೀಪ್ಲಾಂಟೇಷನ್ ಅಂತ ಹೇಳ್ತೇವೆ. ಕೆಲವರಿಗೆ ಕೈ ಅಥವಾ ಏನಾದ್ರು ಮಷೀನಿಂದ ಇಂಜುರಿ ಆಗಿ ಕೈ ಫುಲ್ ಕಟ್ಟಾಗಿ ಹೋಗಿರ್ತದೆ, ಸಪ್ರೇಟ್ ಆಗಿರ್ತದೆ, ಆ್ಯಂಪುಟೇಷನ್ ಅಂತ. ಅದನ್ನು ಕೂಡ ನಾವು ಬೇಗ ಅವರು ವಿದಿನ್ 6 hours to 8 hours ಬಂದರೆ ವಾಪಸ್ ಪುನರ್ಜೋಡಣೆ ಮಾಡಲಿಕ್ಕೆ ಆಗುತ್ತೆ. ಈ ಡಯಾಬಿಟಿಕ್ಸ್ ಪೇಷಂಟ್ಸ್ಗಳಿಗೆಲ್ಲ ಗ್ಯಾಂಗ್ರಿಂಗ್ ಅಂತೆಲ್ಲ ಕಾಲಿಗೆ ಎಫೆಕ್ಟ್ ಆದಾಗ ಯಾವ ರೀತಿಯಾಗಿ ಗುಣ ಮಾಡಲಿಕ್ಕೆ ಆಗ್ತದೆ? ಇದರಿಂದ ಮಾಡಲಿಕ್ಕೆ ಆಗ್ತದಾ? ಹಾಂ, ಕಾಲಿದ್ದು ಗ್ಯಾಂಗ್ರೀನ್ ಅಂತ ಹೇಳೋದು ಅದು ಒಂದು ತುಂಬ ದೊಡ್ಡ ಟರ್ಮ್, ಬ್ಲ್ಯಾಂಕೆಟ್ ಟರ್ಮ್ ಅಂತ ಹೇಳ್ಬೋದು. ಏನಾಗುತ್ತೆ ಅಂದರೆ ಜನರಲ್ಲಿ ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ. ಗ್ಯಾಂಗ್ರೀನ್ ಅಂತ ಹೇಳಿದ ಕೂಡಲೇ ಫುಲ್ ಕಪ್ಪಾಗಿ ಬಿಟ್ಟಿದೆ ಅಂತ ಹೇಳೋದಕ್ಕೂ ಗ್ಯಾಂಗ್ರೀನ್ ಅಂತ ಹೇಳ್ತಾರೆ. ಅಥವಾ ಒಂದು ಸಣ್ಣ ಪಾರ್ಟಲ್ಲಿ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಿ ಅದನ್ನು ಗ್ಯಾಂಗ್ರೀನ್ ಅಂತ ತಿಳ್ಕೊಳ್ತಾರೆ. ಆದರೆ ಯಾರಿಗೋ ಹೇಳೋದು ಕೇಳಿರ್ತಾರೆ, ಅವರಿಗೆ ಕಾಲಿದ್ದು ಗ್ಯಾಂಗ್ರೀನ್ ಆಯ್ತಂತೆ, ಕಾಲು ಕಟ್ ಮಾಡಬೇಕಾಯ್ತಂತೆ ಅಂತ. ಆದರೆ ಗ್ಯಾಂಗ್ರೀನ್ ಹೇಳೋದು ಕೂಡಲೇ ಎಲ್ಲರದ್ದು ಕಾಲು ಕಟ್ ಮಾಡಬೇಕಾಗ್ತದೆ ಅಂತ ಹೇಳೋದು ಒಂದು ತಪ್ಪು ಕಲ್ಪನೆ ಐತೆ ಜನರಲ್ಲಿ. ಅದರಲ್ಲಿ ಏನಾಗುತ್ತೆ ಅಂದರೆ ಬೇರೆ ಬೇರೆ ಥರ ಇರುತ್ತೆ. ಫುಲ್ಲಾಗಿ ಹೋಗಿರ್ತದೆ, ಕೆಲವರಿಗೆ ಒಂದು ಸಣ್ಣ ಪಾರ್ಟ್ ಮೇಲಿದ್ದು ಸ್ಕಿನ್ ಗ್ಯಾಂಗ್ರೀನ್ ಆಗಿರ್ಬೋದು. ಅಂಥವರಿಗೆ ಆ ಸ್ಕಿನ್ನನ್ನು ತೆಗೆದು ಸ್ವಲ್ಪ ಕ್ಲೀನ್ ಆದಮೇಲೆ ಅದಕ್ಕೆ ನಾವು ಬೇರೆ ಕಡೆಯಿಂದ ಮಾಂಸ ಕೂರಿಸಿನೂ ಸರಿ ಮಾಡಲಿಕ್ಕೆ ಆಗುತ್ತೆ. ಅದರಲ್ಲಿ ರಿಕನ್ಸ್ಟ್ರಕ್ಟಿವ್ ಮೈಕ್ರೋ ಸರ್ಜರಿದು ತುಂಬ ದೊಡ್ಡ ರೋಲ್ ಇದೆ ಅಂತ ಹೇಳ್ಬೋದು. ಹಾಗೆ ಈಗ ಯಾರಾದರೂ ನಿಮಗೆ ಕಾಲಿದ್ದು ಗ್ಯಾಂಗ್ರೀನ್ ಆಯಿತು, ಕಾಲು ಕಟ್ ಮಾಡಬೇಕು ಅಂತ ಹೇಳಿದರೆ ಬೆಟರ್ ಒಂದು ಮೈಕ್ರೋ ಸರ್ಜನ್ ಅಥವಾ ಪ್ಲಾಸ್ಟಿಕ್ ಸರ್ಜನ್ ಹತ್ರ ಒಂದು ಕನ್ಸಲ್ಟೇಷನ್ ತಗೊಂಡು ಏನಾದರೂ ಸೇವ್ ಮಾಡಲಿಕ್ಕೆ ಆಗ್ತದಾ ಅಂತ
ಒಂದು ಕನ್ಸಲ್ಟೇಷನ್ ತಗೊಳ್ಳೋದು ಉತ್ತಮ ಅಂತ ಹೇಳಿ. ಎಸ್ ಡಾಕ್ಟರ್, ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್ ಅನ್ನು ತಗೊಳ್ಳುವ. ಎಸ್ ವೀಕ್ಷಕರೇ, ಈಗ ಎನ್ ಆರೋಗ್ಯ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ದಕ್ಷಿಣ ಕನ್ನಡದ ಪ್ರಖ್ಯಾತ ಹಾಗೂ ಪ್ರಪ್ರಥಮ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಎಂಬ ಹೆಗ್ಗಳಿಕೆ ಪಡೆದ ವಿಶ್ವವಿದ್ಯಾಲಯ ಎನಪೋಯ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆ ಇಂಜಿನಿಯರಿಂಗ್ ನ ಈ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. ಬಿಇ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್. ಈ ಕಾಲೇಜು ನೀಡುತ್ತದೆ ಹಲವಾರು ಸೌಕರ್ಯಗಳು: ಕ್ಲಾಸ್ ರೂಮ್ಸ್, ಸೆಮಿನಾರ್ ಹಾಲ್, ಲೈಬ್ರರಿ, ಕ್ಯಾಂಟೀನ್, ಟ್ರಾನ್ಸ್ಪೋರ್ಟ್ ಅಂಡ್ ಹಾಸ್ಟೆಲ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್, ಎಂಪ್ಲಾಯ್ಮೆಂಟ್ ಅಂಡ್ ಪ್ಲೇಸ್ಮೆಂಟ್ ಸೆಲ್. ಏನಪೋಯದಲ್ಲಿದೆ ಐಷಾರಾಮಿ ಫೆಸಿಲಿಟೀಸ್, ಓದೋದಕ್ಕೆ ಪೂರಕ ಹಾಗೂ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿರುವ ಫೆಸಿಲಿಟೀಸ್. ವಿರಾಮದ ಬಳಿಕ ಎನ್ ಆರೋಗ್ಯಕ್ಕೆ ಮತ್ತೆ ಸ್ವಾಗತ. ಎಸ್, ನಮ್ಮ ಜೊತೆಗೆ ಡಾಕ್ಟರ್ ದೇವಿ ಪ್ರಸಾದ್ ರವರು ರೀಕನ್ಸ್ಟ್ರಕ್ಟಿವ್ ಮೈಕ್ರೋ ಸರ್ಜರಿ ಬಗ್ಗೆ ಮಾಹಿತಿ ನೀಡ್ತಾ ಇದ್ರು. ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಎಸ್ ಡಾಕ್ಟರ್, ನೀವು ರೀಪ್ಲಾಂಟೇಷನ್ ಬಗ್ಗೆ ಹೇಳ್ತಾ ಇದ್ರಲ್ವಾ, ಹಾಗಂದ್ರೆ ಏನು ಅಂತ? ಈಗ ರೀಪ್ಲಾಂಟೇಷನ್ ಅಂದರೆ ಉದಾಹರಣೆಗೆ ಕೆಲವು ಸಲ ಆಕ್ಸಿಡೆಂಟಲ್ಲಿ ಅಥವಾ ಏನಾದರೂ ಕಾರಣಕ್ಕೆ ಅಸಾಲ್ಟ್ ಆಗಲಿ, ಕೆಲವರು ಕತ್ತಿಯಿಂದ ಕಡಿಯೋದಿರ್ತದೆ. ಆ ಥರ ಇರುವಾಗ ಒಂದು ಬಾಡಿದು ಪಾರ್ಟ್, ಉದಾಹರಣೆಗೆ ಒಂದು ಬೆರಳಾಗಿರ್ಬೋದು, ಒಂದು ಫುಲ್ ಕೈ ಆಗಿರ್ಬೋದು ಅಥವಾ ಕಾಲಾಗಿರ್ಬೋದು, ಶರೀರದಿಂದ ಬೇರ್ಪಡಿಸಲ್ಪಡ್ತದೆ. ಆಗ ಏನು ಮಾಡಬೇಕು ಅಂದರೆ ಇದನ್ನು ನಾವು ವಾಪಸ್ ಮೈಕ್ರೋ ಸರ್ಜರಿ ಮುಖಾಂತರ ಅದನ್ನು ವಾಪಸ್ ಜೋಡಿಸಲಿಕ್ಕೆ ಸಾಧ್ಯ ಇದೆ. ಆದರೆ ಅದಕ್ಕೆ ಕೆಲವೆಲ್ಲ ಕ್ರಿಟಿಕಲ್ ಪಾಯಿಂಟ್ಸ್ ಇರ್ತದೆ, ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಜನರಿಗೆ ಏನು ಮಾಹಿತಿ ನೀಡಲಿಕ್ಕೆ ಇಚ್ಛಿಸ್ಬಿಡುತ್ತೇನೆ ಅಂದರೆ ಅದನ್ನು ಟ್ರಾನ್ಸ್ಪೋರ್ಟ್ ಹೇಗೆ ಮಾಡಬೇಕು ಅಂತ. ಈಗ ಒಂದು ಕೈ ಕಟ್ಟಾಗಿ ಬಿದ್ದಿದೆ ಅಂತಾದರೆ ಅದನ್ನು ನಾವು ಏನು ಮಾಡಬೇಕು, ಹೇಗೆ ತಗೊಂಡು ಬರಬೇಕು, ಅದು ತುಂಬ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಅದನ್ನು ಒಂದು ಕ್ಲೀನ್ ಟವೆಲ್ ಅಥವಾ ಮಾಯಿಸ್ಟ್ ಆಗಿರಬೇಕು. ಆಸ್ಪತ್ರೆ ಪಕ್ಕದಲ್ಲಿದೆ, ಆಸ್ಪತ್ರೆಯಲ್ಲಿದ್ದಾರೆ ಅಂತ ಹೇಳಿದರೆ ಸಲೈನ್ ಅಂತ ಹೇಳ್ತೇವೆ, ಅದು ಸ್ಟೆರೈಲ್ ಇರ್ತದೆ. ಅದನ್ನು ಒಂಚೂರು ಅದನ್ನು ಒಂದು ವೆಟ್ ಗಾಜ್ ಅಂತ ಹೇಳ್ತೇವೆ ಅಥವಾ ಬ್ಯಾಂಡೇಜ್ ಕ್ಲಾತ್, ಅದರಲ್ಲಿ ಸಲೈನನ್ನು ಸೋಕ್ ಮಾಡಿ ಅದನ್ನು ಅದರಲ್ಲಿ ರ್ಯಾಪ್ ಮಾಡಬೇಕು ಆ ಪಾರ್ಟನ್ನು. ಆಮೇಲೆ ಅದನ್ನೊಂದು ಕ್ಲೀನ್ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕಿ ಅದನ್ನು ಕ್ಲೋಸ್ ಮಾಡಬೇಕು. ಈ ಪ್ಲಾಸ್ಟಿಕ್ ಬ್ಯಾಗನ್ನು ಒಂದು ಐಸ್ ಪ್ಯಾಕಲ್ಲಿ, ಹೊರಗೆ ಫುಲ್ ಐಸ್ ಇರಬೇಕು, ಐಸ್ ಪ್ಯಾಕಲ್ಲಿ ಇನ್ನೊಂದು ಪ್ಲಾಸ್ಟಿಕಲ್ಲಿ ಐಸ್ ಹಾಕಿ ಅದನ್ನು ಅದರೊಳಗೆ ಹಾಕಿ ಅದನ್ನು ಕವರ್ ಮಾಡಿ ತಗೊಂಬರಬೇಕು. ಇದು ಈಗ ಈ ಸರ್ಜರಿ ಅಲ್ಲ, ಈಗ ಏನಾದರೂ ಹಾಗೆ ಇಶ್ಯೂಸ್ ಎಲ್ಲ ಆಯಿತು ಅಂತಾದರೆ ಅದಕ್ಕೆ ಏನಾದರೂ ಪೀರಿಯಡ್ಸ್ ಏನಾದರೂ ಇದೆ, ಅಂದರೆ ಇಷ್ಟು ಈ ಟೈಮಲ್ಲಿ ಸರ್ಜರಿ ಆಗಬೇಕು ಅಂತ? ಅದೇ, ಅದು ಯಾವಾಗಲೂ ಇದು ಎಮರ್ಜೆನ್ಸಿ ಸರ್ಜರಿ ಆಗಿರ್ತದೆ. ನಾವು ಬಂದ ಕೂಡಲೇ ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಅದನ್ನು ರಿವಾಸ್ಕ್ಯುಲರೈಸೇಷನ್, ಅಂದರೆ ಫಸ್ಟ್ ಆಫ್ ಆಲ್ ಏನು ಇಂಪಾರ್ಟೆಂಟ್ ಅಂದರೆ ಒಂದು ಸಲ ರಕ್ತ ಸಂಚಾರ ನಿಂತರೆ ಕೈ ಅಥವಾ ಯಾವುದೇ ಪಾರ್ಟಿಗೆ ಅದು ನಿಧಾನಕ್ಕೆ ಏನು ಹೇಳೋದು ಕೊಳಿಲಿಕ್ಕೆ ಶುರು ಆಗ್ತದೆ. ಫಸ್ಟ್ ಡೆತ್ ಆಗ್ತದೆ, ಆಮೇಲೆ ಅದು ಡಿಕಂಪೋಸ್ ಆಗಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಒಂದು 6 hours ವಾರ್ಮ್ ಇಸ್ಕಿಮಿಯಾ ಟೈಮ್ ಅಂತ ಹೇಳ್ತೇವೆ. ಅದು ಬಿಸಿ ಇದ್ದರೂ ಕೂಡ ಅಥವಾ ಐಸ್ ಪ್ಯಾಕ್ ಅದೆಲ್ಲ ಹಾಕಲಿಲ್ಲ ಅಂದರೂ ಕೂಡ ಒಂದು 5-6 ಗಂಟೆ ಅದು ವಯಬಲ್ ಅಂತ ಹೇಳೋದು. ಅಂದರೆ ಅದಕ್ಕೆ ಜೀವ ವಾಪಸ್ ಬರೋಲಿಕ್ಕೆ ಚಾನ್ಸ್ ಇದೆ, ನಾವು ಅದನ್ನು ರಕ್ತ ಸಂಚಾರ ಅದಕ್ಕೆ ವಾಪಸ್ಸು ಕೊಟ್ಟರೆ. ಅದಕ್ಕೆ ಫಸ್ಟ್ ಆಫ್ ಆಲ್ ಅದಕ್ಕೆ ಅದನ್ನು ಸ್ವಲ್ಪ ಪ್ರೊಲಾಂಗ್ ಮಾಡಲಿಕ್ಕೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಅದು ಸರಿಯಾಗಿ ಇರಲಿಕ್ಕೆ ನಾವು ಐಸ್ ಪ್ಯಾಕ್ ಹಾಕಲಿಕ್ಕೆ ಹೇಳೋದು. ಆದರೆ ಇಲ್ಲಿ ಜನರು ಏನು ಮಾಡ್ತಾರೆ, ಒಂದು ಕಾಮನ್ ಮಿಸ್ಟೇಕ್ ಅಂದರೆ ಜನರು ಕೆಲವರು ಏನು ಮಾಡ್ತಾರೆ, ಅದನ್ನು ಸಲೈನ್ ತಗೊಂಡು ಅದರಲ್ಲೇ ಫುಲ್ ಮುಳುಗಿಸಿ ತಗೊಂಬರ್ತಾರೆ. ಅದು ಒಂದು ಮಿಸ್ಟೇಕ್, ಅದರಲ್ಲಿ ತುಂಬ ಡ್ಯಾಮೇಜ್ ಆಗ್ತದೆ ಪಾರ್ಟಿಗೆ. ಅದು ಮಾಡಬಾರ್ದು. ಅದನ್ನು ಜಸ್ಟ್ ವೆಟ್ ಕ್ಲಾತಲ್ಲಿ ಕಟ್ಟಿ ಅದನ್ನು ಐಸ್ ಪ್ಯಾಕಲ್ಲಿ ಸಪ್ರೇಟಾಗಿ ಪ್ಲಾಸ್ಟಿಕ್ ಒಳಗೆ ಹಾಕಿ ಅದರ ಮೇಲೆ ಇನ್ನೊಂದು ಪ್ಲಾಸ್ಟಿಕಲ್ಲಿ ಐಸ್ ಪ್ಯಾಕ್ ಹಾಕಿ ಹಾಕ್ಬೋದು. ಇನ್ನೊಂದು ಕಾಮನ್ ಮಿಸ್ಟೇಕ್ ಅಂದರೆ ಡೈರೆಕ್ಟಾಗಿ ಅದನ್ನು ಐಸ್ ಮೇಲೆ ಇಟ್ಟು ತಗೊಂಬರ್ತಾರೆ, ಅದು ಫ್ರೀಸ್ ಆಗ್ತದೆ. ಅದು ಸಹ ಮಾಡೋದು ಸರಿಯಲ್ಲ. ಸೊ ಅದನ್ನು ಅಂದರೆ ಈಗ ನಾವು ತುಂಬ ಲೇಟ್ ಮಾಡಿ ಸರ್ಜರಿಗೆ ಅಥವಾ ಯಾವುದಕ್ಕಾದರೂ ಇದು ಮಾಡಿದರೆ ಕಷ್ಟ ಆಗ್ಬೋದು ಅಂತ? ಹೌದು, ಅದು 6ರಿಂದ 8 ಗಂಟೆ ಅದಕ್ಕೆ ಟೈಮ್. ಆಮೇಲೆ ಇನ್ನೂ ತುಂಬ ಇದಾದರೂ ನಾವು ಅದನ್ನು ಆಪರೇಷನ್ ಮಾಡಿ ರಕ್ತ ಸಂಚಾರ ವಾಪಸ್ ತರಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅದು ಸರಿಯಾಗಿ ಬದುಕೋದಿಲ್ಲ ವಾಪಸ್ಸು. ಅದು ವಾಪಸ್ ಇದಾಗಿ ಥ್ರಾಂಬಸ್ ಆಗಿ ಅದನ್ನು ಫುಲ್ ತೆಗಿಬೇಕಾಗೋ ಪರಿಸ್ಥಿತಿ ಜಾಸ್ತಿ ಬರ್ತದೆ. ಹಾಗೆ ಟೈಮ್ ಇದರಲ್ಲಿ ತುಂಬ ಕ್ರಿಟಿಕಲ್. ಬೇಗ ಬಂದಷ್ಟು ಅವರಿಗೆ ಚಾನ್ಸ್ ಆಫ್ ಅದು ಸರ್ವೈವ್ ಆಗೋ ಚಾನ್ಸ್ ಜಾಸ್ತಿ ಆಗ್ತದೆ. ಓಕೆ. ಎಸ್ ಡಾಕ್ಟರ್, ಈಗ ನಾನೀಗ ಪೇಪರಲ್ಲೆಲ್ಲ ನೋಡಿದ್ದೇನೆ ಹ್ಯಾಂಡ್ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಫೇಸ್ ಟ್ರಾನ್ಸ್ಪ್ಲಾಂಟೇಷನ್ಸ್ ಅಂತೆಲ್ಲ. ಸೊ ಅದ್ರ ಬಗ್ಗೆ ಏನಾದರೂ ಮಾಹಿತಿ? ಇದು ಈಗ ಕೆಲವು ಒಂಥರ ಅಡ್ವಾನ್ಸ್ಡ್ ಸೆಂಟರ್ಸಲ್ಲಿ ಓನ್ಲಿ ಫ್ಯೂ ಸೆಂಟರ್ಸಲ್ಲಿ ಮಾಡ್ತಾ ಇದ್ದಾರೆ. ಈಗ ಹೊಸ ಆಯಾಮ ಅಂತಲೇ ಹೇಳ್ಬೋದು ಪ್ಲಾಸ್ಟಿಕ್ ಸರ್ಜರಿದು. ಏನಂದರೆ ಈಗ ಹ್ಯಾಂಡ್ ಟ್ರಾನ್ಸ್ಪ್ಲಾಂಟ್ ಅಂತ ಇಲ್ಲಿ ಇಂಡಿಯಾದಲ್ಲಿ ಕೊಚ್ಚಿಯಲ್ಲಿ ಮಾಡ್ತಾರೆ, ಅಮೃತ ಇನ್ಸ್ಟಿಟ್ಯೂಟಲ್ಲಿ. ಅಲ್ಲೂ ಹೇಗೆ ಅಂದರೆ ಯಾರಾದರೂ ಹ್ಯಾಂಡ್ ಡೊನೇಟ್ ಮಾಡೋರಿದ್ದರೆ
ಯೂಶಲಿ ಅಂದರೆ ಡೆತ್ ಆದಮೇಲೆ ಬಾಡಿ ಆರ್ಗನ್ಸ್ ಡೊನೇಟ್ ಮಾಡುವಾಗ ಹಾಗೆ ಹ್ಯಾಂಡ್ ಡೊನೇಟ್ ಸಹ ಮಾಡ್ಬೋದು, ಹ್ಯಾಂಡ್ ಟ್ರಾನ್ಸ್ಪ್ಲಾಂಟ್ ಅಂತ. ಅದು ಹ್ಯಾಂಡ್ ಟ್ರಾನ್ಸ್ಪ್ಲಾಂಟ್ ಸೆಂಟರ್ಸಿಗೆ ರಿಜಿಸ್ಟರ್ ಮಾಡಬೇಕು. ಯಾರಾದರೂ ಈಗ ಕೈ ಕಳ್ಕೊಂಡಿರ್ತಾರೆ, ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು ಅಥವಾ ಕೈಯಲ್ಲಿ ಪಟಾಕಿ ಹೊಡೆಯೋದು ದೊಡ್ಡದು ಅಂಥದ್ದೆಲ್ಲ ಇದೆ, ಹ್ಯಾಂಡ್ ಫುಲ್ ಛಿದ್ರವಾಗಿ ಹೋಗಿರ್ತದೆ, ಅಂಥವರಿಗೆ ನಾವು ಅದನ್ನೇ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಈ ಥರ ಯಾರಾದರೂ ಡೋನರ್ಸ್ ಇದ್ದರೆ ಅವರ ಕೈಯನ್ನು ತೆಗೆದು ಅದಕ್ಕೆ ಜಾಯಿಂಟ್ ಮಾಡಿ, ಅಂದರೆ ಇದು ಮೈಕ್ರೋ ಸರ್ಜರಿ ವಾಪಸ್ಸು ಎಲ್ಲ ಇದು ಮಾಡಿದರೆ ಅದು ಸಕ್ಸಸ್ಫುಲ್ಲಾಗಿ ಅವರಿಗೆ ಕಾರ್ಯನಿರ್ವಹಿಸಲಿಕ್ಕೆ ಆಗ್ತದೆ. ಈ ಥರ ಆಲ್ರೆಡಿ ಮಾಡಿ ತೋರಿಸಿದ್ದಾರೆ, ಸಕ್ಸಸ್ಫುಲ್ಲಾಗಿ ಮಾಡ್ತಾಯಿದ್ದಾರೆ. ಅದರಲ್ಲಿ ಒಂದೇ ಡಿಸ್ಅಡ್ವಾಂಟೇಜ್ ಅಂದರೆ ಇಮ್ಯುನೋಸಪ್ರೆಸೆಂಟ್ ಅಂತ ತಗೊಳ್ಬೇಕು. ಅದು ಎಲ್ಲ ಟ್ರಾನ್ಸ್ಪ್ಲಾಂಟಲ್ಲೂ ತಗೊಳ್ಬೇಕಾಗ್ತದೆ. ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ರಿವಲ್ ಟ್ರಾನ್ಸ್ಪ್ಲಾಂಟ್ ಎಲ್ಲದರಲ್ಲೂ ಇಮ್ಯುನೋಸಪ್ರೆಸೆಂಟ್ ಮೆಡಿಕೇಶನ್ಸ್ ಅಂತ. ಅಂದರೆ ನಮ್ಮ ಇಮ್ಯುನಿಟಿ, ಅದೇ ಟ್ರಾನ್ಸ್ಪ್ಲಾಂಟ್ ಮಾಡೋದು ಅಂದರೆ ಬೇರೆಯವರ ಒಂದು ಆರ್ಗನ್ ತೆಗೆದು ಒಂದು ಬಾಡಿಗೆ ಹಾಕುವಾಗ ಅದರಲ್ಲಿ ನಮ್ಮ ಇಮ್ಯೂನ್ ಸಿಸ್ಟಮ್ ಅಂದರೆ ರೋಗ ನಿರೋಧಕ ಶಕ್ತಿ ಇರುವಂಥದ್ದು, ಅದು ಕೂಡ ಏನು ಮಾಡ್ತದೆ ಅಂದರೆ ಅದು ಹೊರಗಿನ ಇದು ಅಂತ ಅದನ್ನು ಕನ್ಸಿಡರ್ ಮಾಡ್ತದೆ, ಆ ಪಾರ್ಟನ್ನು ಅದಕ್ಕೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಕೆಲವು ರೋಗ ನಿರೋಧಕ ಶಕ್ತಿಯನ್ನೇ ಇಮ್ಯೂನ್ ಸಿಸ್ಟಮನ್ನೇ ಸಪ್ರೆಸ್ ಮಾಡುವಂಥದ್ದು, ಅದನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡಲಿಕ್ಕೆ ಮೆಡಿಕೇಷನ್ಸ್, ಅದನ್ನು ಸ್ವಲ್ಪ ಲಾಂಗ್ ಟರ್ಮ್ ಆಗಿ ತಗೊಳ್ಬೇಕಾಗ್ತದೆ. ಇನ್ನು ಫೇಸ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಕೇಳಿದ್ರಿ, ಅದು ಈಗ ಇಂಡಿಯಾದಲ್ಲಿ ಸಹ ಮಾಡ್ತಾ ಇಲ್ಲ ಜಾಸ್ತಿ, ಅಮೆರಿಕದಲ್ಲೆಲ್ಲ ಮಾಡ್ತಾರೆ. ಅದು ಯೂಶುವಲಿ ಫಿಲ್ಮ್ ಆಕ್ಟರ್ಸ್ನವರೆಲ್ಲ ಜಾಸ್ತಿ ಅದು ಫೇಸ್ ಟ್ರಾನ್ಸ್ಪ್ಲಾಂಟ್ ಅಂತ ಅಲ್ಲ, ಅದು ನಾವು ನಮ್ಮ ಅನಿಸಿಕೆ ಅಷ್ಟೇ. ಫೇಸ್ ಟ್ರಾನ್ಸ್ಪ್ಲಾಂಟ್ ಯೂಶಲಿ ಗನ್ ಶಾಟ್ ಇಂಜುರೀಸ್ ಇರ್ತದೆ, ಸುಸೈಡಲ್ ಆಗಿ ಬಾಯಲ್ಲಿ ಗನ್ ಇಟ್ಟು ಹೊಡೆಯೋರು ಇರ್ತಾರೆ, ಅಂಥವರಿಗೆಲ್ಲ ಅದು ಫುಲ್ ಫೇಸ್ ಡಿಫಾರ್ಮ್ ಆಗಿರ್ತದೆ. ಅಂಥವರಿಗೆ ಬೇರೆ ಏನೂ ಸರ್ಜರಿ ಮಾಡಿದರೂ ಅದಷ್ಟು ಸರಿ ಹೋಗೋದಿಲ್ಲ, ಎಷ್ಟು ಮಾಡಿದರೂ ಫುಲ್ ಡಿಫಾರ್ಮಿಟಿ, ತುಂಬ ಡಿಫಾರ್ಮಿಟಿ ಇರ್ತದೆ. ಅಂಥವರಿಗೆ ಫೇಸ್ ಟ್ರಾನ್ಸ್ಪ್ಲಾಂಟ್ ಅಂತ. ಅದು ಕೂಡ ಹಾಗೇ ಈಗ ಡಿಸೀಸ್ಡ್ ಡೋನರ್ಸ್ ಅಂತ ಯಾರಾದರೂ ಇವಾಗ ತೀರ್ಕೊಂಡಿರೋರು ಡೋನರ್ಸ್ ಇದ್ದರೆ ಅದನ್ನು ತೆಗೆದು ಇನ್ನೊಂದು ಇವರಿಗೆ ಜೋಡಣೆ ಮಾಡುವಂಥದ್ದು, ಅದು ಮಾಡಲಿಕ್ಕೆ ಆಗುತ್ತೆ. ಓಕೆ ಡಾಕ್ಟರ್, ಈಗ ಈ ಸರ್ಜರಿ ನಮ್ಮ ಈ ಹಾಸ್ಪಿಟಲಲ್ಲಿ ಮಾತ್ರ ಅವೈಲೇಬಲ್ ಅಥವಾ ಅಲ್ಲ? ಯೂಶ್ವಲಿ ಈ ಥರ ಸರ್ಜರೀಸ್ ಚಿಕ್ಕ ಊರಲ್ಲಿ ಅಥವಾ ಸಣ್ಣ ಹಾಸ್ಪಿಟಲ್ಸಲ್ಲಿ ಎಲ್ಲ ಅವೈಲೇಬಲ್ ಇರೋದಿಲ್ಲ. ಸೊ ಟರ್ಷರಿ ಕೇರ್ ಸೆಂಟರ್ಸ್ ಅಂತ ಏನು ಹೇಳ್ತೇವೆ, ಈಗ ಮೆಡಿಕಲ್ ಕಾಲೇಜ್ ಅಸೋಸಿಯೇಟೆಡ್ ಅಥವಾ ದೊಡ್ಡ ಟರ್ಷರಿ ಕೇರ್ ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಈ ಥರ ಆಸ್ಪತ್ರೆಯಲ್ಲಿ ಮಾತ್ರ ಅವೈಲೇಬಲ್ ಇರುತ್ತದೆ. ಸೊ ಏನಾದರೂ ಹಾಗೆ ಇದ್ದು ಹೊರಗಡೆ ಅಂದರೆ ಈಗ ತಾಲೂಕು ಪ್ಲೇಸಸಲ್ಲಿ ಅಲ್ಲೆಲ್ಲ ಹುಡುಕುವ ಅಗತ್ಯನೇ ಇಲ್ಲ, ಯಾಕಂದರೆ ಅಲ್ಲಿ ಇರೋ ಚಾನ್ಸಸ್ಸು ತುಂಬ ಕಮ್ಮಿ. ಸೊ ಬೆಟರ್ ದೊಡ್ಡ ಟರ್ಷರಿ ಕೇರ್ ಸೆಂಟರ್ಸಿಗೆ ಹೋಗೋದು ಒಳ್ಳೆಯದು ಅಂತ. ಹೌದು. ಈಗ ಮೈಕ್ರೋ ಸರ್ಜರಿ ಬಗ್ಗೆ ನೀವು ಹೇಳ್ತಾ ಇದ್ರಿ ಅಲ್ವಾ, ಸೊ ಇದು ಸರ್ಜರಿ ಮೈನ್ಯೂಟ್ ಆಗಿ ಅಥವಾ ಮೇಜರ್ ಆಗಿ ಏನಾದರೂ? ಅದೇ ಇದು ಒಂದು ಮಿಸ್ಕನ್ಸೆಪ್ಷನ್ ಇರ್ತದೆ, ಮೈಕ್ರೋ ಸರ್ಜರಿ ಅಂತ ಹೇಳಿದ ಕೂಡಲೇ ತುಂಬ ಸಣ್ಣ ಸರ್ಜರಿ ಅಂತ. ಆದರೆ ಅದರಲ್ಲಿ ಮೈಕ್ರೋ ಅಂತ ಹೇಳೋದು ನಾವು ರಕ್ತನಾಳಗಳು ಚಿಕ್ಕದು ಅಂತ ಬಿಟ್ಟರೆ ಆಪರೇಷನ್ ತುಂಬ ದೊಡ್ಡದು ಆಪರೇಷನ್ ಇರ್ತದೆ. ಇದು ಮೇಜರ್ಸ್ ಇಲ್ಲ, ಸುಪ್ರಾ ಮೇಜರ್ ಸರ್ಜರಿ ಅಂತ ಹೇಳ್ತೇವೆ, ಅಂದರೆ ಅತಿ ದೊಡ್ಡ ಶಸ್ತ್ರಚಿಕಿತ್ಸೆ ಅಂತ ಹೇಳ್ಬೋದು. ಇದರಲ್ಲಿ ತುಂಬ ಅಂದರೆ ಪ್ರೊಲಾಂಗ್ಡ್ ಆಗಿ ದೊಡ್ಡ ಉದ್ದಕ್ಕೆ ಹೋಗುವಂಥ ಆಪರೇಷನ್ ಇರ್ತದೆ. ಒಂದು ಆಪರೇಷನ್ನು 6 ಗಂಟೆಯಿಂದ 8 ಗಂಟೆವರೆಗೆ 8 ಗಂಟೆ ಕಾಲ ಆಪರೇಷನ್ ನಡೆಯೋದು ಇರ್ತದೆ. ಇನ್ನು ಕ್ಯಾನ್ಸರ್ ರಿಸೆಕ್ಷನ್ ಮಾಡಿ ನಾವು ರಿಕನ್ಸ್ಟ್ರಕ್ಷನ್ ಮಾಡಿದರೆ 10 ರಿಂದ 12 ಗಂಟೆ ಸಹ ಕಂಟಿನ್ಯೂಸ್ ಆಗಿ ಇರುವಂಥ ಆಪರೇಷನ್. ಇದು ಸುಪ್ರಾ ಮೇಜರ್ ಕ್ಯಾಟಗರಿಗೆ ಬರ್ತದೆ ಆಪರೇಷನ್. ಸುಪ್ರಾ ಮೇಜರ್ ಕ್ಯಾಟಗರಿ ಅಂದರೆ ಈಗ ಮೈನರ್ ಅಂದರೆ ಒಂದು ಅರ್ಧ ಗಂಟೆಯಲ್ಲಿ ಮುಗಿಸುವಂಥದ್ದು, ಈಗ ಮೈನರ್ ಸರ್ಜರಿ ಅಂತ ಹೇಳ್ಬೋದು. ಅಂತ ಮೇಜರ್ ಅಂದರೆ ಒಂದು 3-4 ಗಂಟೆಯಲ್ಲಿ ಮುಗಿಸುವಂಥದ್ದು. ಇದು 10-12 ಗಂಟೆ ಅಂದರೆ ಈಗ ತುಂಬ ದೊಡ್ಡ ಆಪರೇಷನ್ ಅಂತ. ಅಂದರೆ ಇದಕ್ಕೆ ಪೇಷಂಟ್ ಫಿಟ್ನೆಸ್ ಸಹ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇಮ್ಯೂನ್ ಸಿಸ್ಟಮ್ ಅಂತಲ್ಲ, ಅವರ ಬೇರೆ ಎಲ್ಲ ಈಗ ಹಾರ್ಟ್ ಎಲ್ಲ ಸಹ ಗಟ್ಟಿಯಾಗಿರಬೇಕು ಅಥವಾ ಅಂಥದ್ದೆಲ್ಲ ತುಂಬ ಇಂಪಾರ್ಟೆಂಟ್. ಯಾಕೆ ತುಂಬ ಈಗ ವೀಕ್ ಇರೋರಿಗೆಲ್ಲ ನಾವು ಆಪರೇಷನ್ ತಡ್ಕೊಳ್ಳಿಕ್ಕೆ ಕಷ್ಟ ಅಂತ ಹೇಳ್ತೇವೆ, ಅವರಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಲೇಮನ್ ಟರ್ಮಲ್ಲಿ. ಆ ಥರ ಸ್ವಲ್ಪ ಗಟ್ಟಿರೋ ಪೇಷಂಟಿಗೆ ಈ ಥರದ್ದು ಮಾಡ್ಬೋದು. ಓಕೆ, ಎಸ್ ಡಾಕ್ಟರ್, ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಇದ್ದು ಈ ಸರ್ಜರಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.